ಪಾವಗಡ ಪಟ್ಟಣದ ಜ್ಞಾನ ಬೋಧನಿ ಸಂಸ್ಥೆಯಲ್ಲಿ ಶನಿವಾರ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ವಿಶೇಷ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ದೈಹಿಕ ಶಿಕ್ಷಣ ಪರೀಕ್ಷಕರಾದ ಬಸವರಾಜು, ಪೋಷಕರು ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟದ ಜೊತೆಗೆ ಆರೋಗ್ಯ ಮಟ್ಟವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಆಗ ವಿದ್ಯಾರ್ಥಿ ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದರು. ಶಾಲೆಯ ಕಾರ್ಯದರ್ಶಿಗಳಾದ ಕೆಎಸ್ ಅನಿಲ್ ಕುಮಾರ್ ಮಾತನಾಡಿ, ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಹಂತದಲ್ಲಿಯೇ ಎಲ್ಲ ಕ್ರೀಡೆಗಳನ್ನು ಭಾಗವಹಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಅವರು ಹಿತನುಡಿಗಳನ್ನು ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಪಾವಗಡ ತಾಲೂಕು ಅಗ್ನಿಶಾಮಕ ಠಾಣೆಯ ಠಾಣಾಧಿಕಾರಿ ಎಸ್ಆರ್ ಪಾಟೀಲ್, ಟೌನ್ ಸಿಆರ್ಪಿ ಶ್ರೀನಿವಾಸ್, ಜ್ಞಾನ ಬೋಧನೆ ಶಾಲೆಯ ಖಜಾಂಚಿಗಳಾದ ಮಹಾವೀರ್ ಜೈನ್, ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಸಂಧ್ಯಾ ರಾಣಿ, ರಾಜಗೋಪಾಲ್, ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಾಗಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಅದಕ್ಕೆ ಕಾರಣ ಈ ಒಂದು ಜ್ಞಾನ ಬೋಧನೆ ಶಾಲೆ ಪ್ರತಿ ವರ್ಷ ಕನಿಷ್ಠ ಅಂದರೆ 4ರಿಂದ 6 ಗೇಮು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ವಿಭಾಗ ಮಟ್ಟಕ್ಕೆ ಎಂಟ್ರಿ ಆಗಿರ್ತವೆ. ಕನಿಷ್ಠ ಒಂದೊಂದ್ಸಲ 6 ಗೇಮ್ ಬಂದಿರ್ತದೆ, ಒಂದ್ಸಲ 4 ಗೇಮ್ ಬಂದಿರ್ತದೆ, ಒಂದ್ಸಲ 5 ಗೇಮ್ ಬಂದಿರ್ತದೆ. ಇದಕ್ಕೆ ನಾನು ಒಬ್ಬ ತಾಲೂಕಿನ ಕ್ರೀಡಾಧಿಕಾರಿಯಾಗಿ ನಮ್ಮ ಶುಕೂರ್ ಅವ್ರನ್ನ ಮತ್ತೆ ಈ ಶಾಲೆಯನ್ನು ಇಲಾಖೆ ಪರವಾಗಿ ವೈಯಕ್ತಿಕವಾಗಿ ಅಭಿನಂದಿಸ್ತೀನಿ. ಇನ್ನೊಂದು ವಿಚಾರ ಶಾಲೆಯನ್ನು ಅಭಿನಂದಿಸ್ಬೇಕಂತಂದರೆ, ಬೇರೆ ಶಾಲೆ ನಿಮಗೆಲ್ಲ ಗೊತ್ತೇ ಇದೆ. ಪಾವಗಡ ತಾಲೂಕಲ್ಲಿ ಎಷ್ಟು ಖಾಸಗಿ ಶಾಲೆಗಳಿದ್ದಾವೆ, ಎಷ್ಟು ಗೌರ್ಮೆಂಟ್ ಶಾಲೆ ಇದ್ದಾವೆ, ಎಷ್ಟು ಏಡೆಡ್ ಶಾಲೆ ಇದ್ದಾವೆ ಎಲ್ಲ ಗೊತ್ತಿದೆ. ಎಲ್ಲ ಮಾಹಿತಿ ನಿಮಗೆಲ್ಲ ಇದೆ. ವಿಶೇಷವಾಗಿ ಪೋಷಕ ಮಿತ್ರರಿಗೆ ಮಾತಿದು. ಬೇರೆ ಶಾಲೆಗೂ ಈ ಶಾಲೆಗೂ ಡಿಫರೆನ್ಸ್ ಏನಂತಂದರೆ, ಅತ್ಯಂತ ಕಡಿಮೆ ಫೀಸ್ ಶುಲ್ಕವನ್ನು ಪಡೆದು ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಪಾವಗಡದ ಶಾಲೆ ಇತ್ತು ಅಂದರೆ ಅದು ಜ್ಞಾನ ಬೋಧನೆ ಶಾಲೆ. ಈ ವಿಚಾರಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆ ಪರವಾಗಿ ನಾನು ಈ ಒಂದು ಜ್ಞಾನ ಬೋಧನೆ ಶಾಲೆಯನ್ನು ಅಭಿನಂದಿಸ್ತಾ ಇದ್ದೇನೆ. ನೆಕ್ಸ್ಟ್, ಇಲ್ಲಿರ್ತಕ್ಕಂಥ ಸ್ಟಾಫ್ ಆಗಲಿ ಮಕ್ಕಳಾಗಲಿ ಏನೋ ಒಂಥರ JBS ಅಲ್ಲಿ ಓದಿದ್ದಾರೆ ಅಂತಂದರೆ, ಹೊರಗಡೆ ಬೇರೆ ಶಾಲೆ ಮಕ್ಕಳಿಗೂ ಇದಕ್ಕೂ ಒಂದು ಡಿಫ್ರೆನ್ಸ್ ಏನಪ್ಪ ಅಂದರೆ, ಒಂಚೂರು ಡಿಸಿಪ್ಲಿನ್ ಇರುತ್ತೆ. ಇಲ್ಲಿ ಜ್ಞಾನ ಬೋಧನೆ ಶಾಲೆ ಅಂತಂದರೆ ಒಂಚೂರು ಡಿಸಿಪ್ಲಿನ್ ಇದೆ. ಟೀಚರ್ಸ್, ಸ್ಟೂಡೆಂಟ್ಸ್, ಟೋಟಲ್ ಮ್ಯಾನೇಜ್ಮೆಂಟ್ ಎಲ್ಲ ವಿಚಾರದಲ್ಲೂ ಏನು ಯಾವುದೇ ಒಂದು ಇಲಾಖೆಗಾಗಲಿ ಒಂದು ಪ್ರತಿಯೊಂದನ್ನು ಇಲಾಖೆ ನಿಯಮಗಳನ್ನ ಫಾಲೋ ಮಾಡ್ತದೆ. ಈಗ ನಿಮಗೆಲ್ಲ ಗೊತ್ತಿದೆ, ನಾನು ಈ ಶಾಲೆಗೆ ಬಂದಿದ್ದೀನಿ, ಬೇರೆ ಶಾಲೆಗೂ ವಿಸಿಟ್ ಮಾಡಿದ್ದೀವಿ. ಒಂದಷ್ಟು ಅವ್ರದ್ದೇ ಆಗಿರ್ತಕ್ಕಂಥ ರೂಲ್ಸ್ಗಳನ್ನ ಇಲಾಖೆ ನಿಯಮಗಳಿಗೆ ವಿರುದ್ಧವಾಗಿ ಫಾಲೋ ಅಪ್ ಮಾಡ್ತಕ್ಕಂಥ ಶಾಲೆಗಳಿದ್ದಾವೆ. ಆದರೆ ನಮ್ಮ ಇದು ಖಾಸಗಿ ಶಾಲೆ, ಪ್ಯೂರ್ ಖಾಸಗಿ ಶಾಲೆ ಆದ್ರೂ ಇಲಾಖೆ ನಿಯಮಗಳು ಅಚ್ಚುಕಟ್ಟಾಗಿ ಪಾಲನೆ ಮಾಡಿ, ಒಂದು ಏನು ಇಲಾಖೆ ನಿಯಮಗಳಿದ್ದಾವೆ ಅವನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತಾರೆ. ಮತ್ತು ಇಲಾಖೆಯ ಶಿಸ್ತನ್ನು ಈ ಶಾಲೆ ರೂಢಿಸಿಕೊಂಡಿದೆ. ಅದಕ್ಕೋಸ್ಕರ ನಾನು ಇಲಾಖೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ಶಾಲೆಯನ್ನು ಅಭಿನಂದಿಸ್ತೀನಿ. Service to all sects of people in all the schools that they are studying. I'm very happy for that, and all our officials are happy and blessing us with what they want to do by telling us we will execute them in the similar manner, and we will always abide the rules and regulations of the department. We are part of the department, but we are not the department. We are also having this in our mind, and we are working for all sections of people in our society in Paugada. I'm happy they are really having a good eye on us and blessing us for all our activities. And generally, our CRP, Mr. Srinivas, a dynamic man who is good in organizing all the things in our cluster, but generally he was missing for all our activities. Today we are lucky to have him in our midst, and he also blessed you with his great words. And Sangappa sir, every year he will come with his team and he will give just a demonstration of how to put off the fire if it ceases. We are always thankful to him. And Baswaraju, TPEO, he is a man of activity. He watches from all the way. Very, very silent working official, and he will be
directing all our staff members, especially our Shukur, how to conduct